ಪಾವಗಡ ತಾಲೂಕಿನ ಕದ್ದಿರಿಹಳ್ಳಿ ಗ್ರಾಮದಲ್ಲಿ ಸುಮಾರು 16.5 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಅಂಗನವಾಡಿ ಕೇಂದ್ರ ಮತ್ತು 13.9 ಲಕ್ಷ ವೆಚ್ಚದ ನೂತನ ಶಾಲಾ ಕೊಠಡಿ, ವದನಕಲ್ ಶ್ರೀ ಕ್ಷೇತ್ರ ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಬಳಿ ಸುಮಾರು 10 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ನೂತನ ಸಮುದಾಯ ಭವನ, ದೊಡ್ಡೇನಹಳ್ಳಿ ಗ್ರಾಮದಲ್ಲಿ ಸುಮಾರು 13.9 ಲಕ್ಷ ವೆಚ್ಚದಲ್ಲಿ ಶಾಲಾ ಕೊಠಡಿಯನ್ನು ಮಾಜಿ ಸಚಿವ ವೆಂಕಟರಮಣಪ್ಪ ಮತ್ತು ಶಾಸಕ ಎಚ್.ವಿ. ವೆಂಕಟೇಶ್ ಲೋಕಾರ್ಪಣೆ ಮಾಡಿದರು. ನಂತರ ವೈಎನ್ ಹೊಸಕೋಟೆ ಪಟ್ಟಣದಲ್ಲಿರುವ ಜಾಮಿಯಾ ಮಸೀದಿಯಲ್ಲಿ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದ ಸಮುದಾಯ ಭವನದ ಉದ್ಘಾಟನೆ ನಡೆಯಿತು. ಇದೇ ವೇಳೆ ಕಾಳಿದಾಸ ನಗರದಲ್ಲಿ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದ ಅಂಗನವಾಡಿ ಕೇಂದ್ರ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಾಡಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಕರಿಯಣ್ಣ, ಆನಂದೇಗೌಡ, ಗುಜ್ಜರಹಳ್ಳಿ ಬಸವರಾಜ್, ಮಲ್ಲಣ್ಣ, ಕಾಂಟ್ರಾಕ್ಟರ್ ನಾಗೇಂದ್ರಪ್ಪ, ಚಿತ್ತಗಾನಹಳ್ಳಿ, ಜಿಲ್ಲಾ ಪಂಚಾಯತ್ ಎಇಎ ಸುರೇಶ್, ಇಂಜಿನಿಯರ್ ಬಸಲಿಂಗಪ್ಪ, ಶಂಕರರೆಡ್ಡಿ ಗುತ್ತಿಗೆದಾರರು, ಸುಬ್ರಹ್ಮಣ್ಯ, ನಿರ್ಮಿತಿ ಕೇಂದ್ರ, ಮಾರಪ್ಪ ಎಪಿಎಂಸಿ ಮಾಜಿ ಅಧ್ಯಕ್ಷ ಮಾರಪ್ಪ, ದೊಡ್ಡೇನಹಳ್ಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಾಪಣ್ಣ, ವದನಕಲ್ಲು ಗ್ರಾಮದ ಪಿಡಿಒ ನದಾಫ್, ಗ್ರಾಮ ಪಂಚಾಯತ್ ಸದಸ್ಯ ನಾಗೇಂದ್ರಪ್ಪ, ಬ್ರಹ್ಮೇಂದ್ರ ಸ್ವಾಮಿ, ಕಾಂಗ್ರೆಸ್ ಮುಖಂಡ ಪ್ರಕಾಶಾಚಾರಿ, ಮಲ್ಲಿಚಾರಿ, ಹನುಮಂತರೆಡ್ಡಿ, ತಿಪ್ಪೇಸ್ವಾಮಿ, ತಿಪ್ಪೇರುದ್ರಸ್ವಾಮಿ, ಟ್ರಸ್ಟ್ ಕಾರ್ಯದರ್ಶಿ ನಾಗಭೂಷಣ ರೆಡ್ಡಿ, ಎಲೆ ವ್ಯಾಪಾರ ಸಣ್ಣರಾಮರೆಡ್ಡಿ, ರಂಗಪ್ಪ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ವೀರಭದ್ರಯ್ಯ, ವೈಎನ್ ಹೊಸಕೋಟೆ ಪಟ್ಟಣದ ಮುಸ್ಲಿಂ ಮುಖಂಡರು ಸೇರಿ ಅನೇಕರು ಹಾಜರಿದ್ದರು. ವರದಿ ರಾಮಪ್ಪ, ಸಿಕಿಪುರ. ಸ್ವಲ್ಪ ಸೈಡ್ ಅಂಗನವಾಡಿ ಒಂದು ಪ್ರಾಥಮಿಕ ಪ್ರೌಢಶಾಲೆ ಕದ್ದಿರಿಹಳ್ಳಿಯಲ್ಲಿ, ವದನಕಲ್ಲಲ್ಲಿ ಒಂದು ಸಮುದಾಯ ಭವನ, ತಿಪ್ಪೇಸ್ವಾಮಿ ದೇವಸ್ಥಾನದ ಸಮುದಾಯ ಭವನ, ದೊಡ್ಡೇನಹಳ್ಳಿಯಲ್ಲಿ ಶಾಲಾ ಬಿಲ್ಡಿಂಗ್ ಓಪನಿಂಗ್ ಮಾಡಿದ್ವಿ. ಈಗ ವೈಎನ್ ಹೊಸಕೋಟೆಯಲ್ಲಿ ಜಾಮಿಯಾ ಮಸೀದಿ ಅದೊಂದು 2-3 ರೂಮ್ ಮಾಡಿದ್ವಿ, ಅದು ಉದ್ಘಾಟನೆ. ಯಾಕೆ ಲೊಕೇಶನ್ ರೇಟು